ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ತುಷಾರ್ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ಫೇಸ್ ಸ್ಕ್ರಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಾವು ಫೇಸ್ ಸ್ಕ್ರಬ್ ಹೇಗೆ ಮಾಡಬೇಕು, ಎಷ್ಟು ಸಲ ಮಾಡಬೇಕು, ಹಾಗೆ ಎಷ್ಟು ಟೈಮ್ ಮಾಡಬೇಕು ಅಂತ ಪ್ರತಿಯೊಂದನ್ನು ನಾನು ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಇದ್ದೇನೆ. ಸೊ ಅದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಮೊದಲನೇದಾಗಿ ನಾವು ಫೇಸ್ ಸ್ಕ್ರಬ್ ಅನ್ನು ಯಾಕೆ ಮಾಡಬೇಕು ಅಂದ್ರೆ, ನಮ್ಮ ಮುಖದಲ್ಲಿ ಡೆಡ್ ಸ್ಕಿನ್ ಸೆಲ್ಸ್ ಇರುತ್ತೆ, ಹಾಗೆ ವೈಟ್ ಹೆಡ್ಸ್, ಬ್ಲಾಕ್ ಹೆಡ್ಸ್ ಎಲ್ಲ ಇರುತ್ತೆ. ಸೊ ಫೇಸ್ ಸ್ಕ್ರಬ್ ಮಾಡೋದ್ರಿಂದ ನಮಗೆ ಅದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಸ್ಕಿನ್ ಕೂಡ ತುಂಬಾ ಗ್ಲೋ ಆಗಿ ಹಾಗೆ ಸಾಫ್ಟ್ ಸಫಲ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತು ನಾನು ಎವರ್ ಯೂತಿದು ಎಕ್ಸ್ಫೋಲಿಯೇಟಿಂಗ್ ವಾಲ್ನಟ್ ಸ್ಕ್ರಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇದನ್ನು ನಾನು ಸುಮಾರು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೇನೆ. ನನಗದು ತುಂಬಾನೇ ಇದು ಹೆಲ್ಪ್ಫುಲ್ ಆಗಿದೆ. ಬೇರೆ ಸ್ಕ್ರಬ್ಬಿಗೆಲ್ಲ ಕಂಪೇರ್ ಮಾಡಿದ್ರೆ ಇದರ ಗ್ರ್ಯಾನ್ಯೂಲ್ಸ್ ಎಲ್ಲ ಸ್ವಲ್ಪ ರಫ್ ಇದೆ. ಬಟ್ ಯಾರ ಮುಖದಲ್ಲಿ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಪ್ರಾಬ್ಲಮ್ಸ್ ಜಾಸ್ತಿ ಇದೆಯೋ ಅಂಥವ್ರು ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡ್ಬೋದು. ನನಗೆ ಈ ಸ್ಕ್ರಬ್ ಅನ್ನು ಯೂಸ್ ಮಾಡಿ ಆಯಿಲಿನೆಸ್ ಕೂಡ ಫೇಸಲ್ಲಿ ತುಂಬಾನೇ ಕಡಿಮೆ ಆಗಿದೆ, ಹಾಗೆ ಒಂದು ಗ್ಲೋ ಕೂಡ ಬಂದಿದೆ ಮುಖದಲ್ಲಿ. ಸೊ ಇದನ್ನು ನಾವು ವೀಕ್ಲಿ 2 ಸಲ ಮಾಡಬೇಕು. ಅಟ್ಲೀಸ್ಟ್ ನಿಮಗೆ ಟೈಮ್ ಇಲ್ದಿದ್ರೆ 1 ಸಲ ಆದರೂ ಕಂಪಲ್ಸರಿ ಫೇಸ್ ಸ್ಕ್ರಬ್ ಮಾಡಿ. ನಾನು ಇದೇ ಸ್ಕ್ರಬ್ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಸ್ಕಿನ್ನಿಗೆ ಯಾವ ಸೂಟ್ ಆಗ್ತದೋ ನೀವು ಆ ಸ್ಕ್ರಬ್ಬನ್ನು ಯೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಸ್ಕ್ರಬ್ ಮಾಡೋಕ್ಕಿಂತ ಮೊದಲು ನಿಮ್ಮ ಮುಖವನ್ನು ಚೆನ್ನಾಗಿ ಒಂದ್ಸಲ ಫೇಸ್ ವಾಶ್ ಹಾಕಿ ವಾಶ್ ಮಾಡಿಕೊಂಡು ಅದರ ನಂತರ ಸ್ಕ್ರಬ್ ಅಪ್ಲೈ ಮಾಡಿ. ಈಗ ನಾನು ಜಸ್ಟ್ ಫೇಸ್ ವಾಶ್ ಮಾಡ್ತಾ ಇದ್ದೇನೆ. ಸೊ ಫ್ರೆಂಡ್ಸ್, ನಾನಿವಾಗ ಫೇಸ್ ವಾಶ್ ಹಾಕಿ ಫೇಸ್ ವಾಶ್ ಮಾಡಿದ್ದೇನೆ. ನಾವು ಸ್ಕ್ರಬ್ ಮಾಡುವಾಗ ಯಾವಾಗಲೂ ನಮ್ಮ ಫೇಸಲ್ಲಿ ಯಾವುದೇ ಮೇಕಪ್ಸ್ ಆಗಲಿ ಏನು ಕೂಡ ಇರಬಾರ್ದು. ಅದಕ್ಕೋಸ್ಕರ ಒಂದ್ಸಲ ಕ್ಲೀನ್ ಆಗಲಿ ಅಂತ ನಾವು ಫೇಸ್ ವಾಶ್ ಮಾಡ್ತೇವೆ. ಸೊ ಇವಾಗ ಸ್ಕ್ರಬ್ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಮೊದಲಿಗೆ ಸ್ವಲ್ಪ ಕೈಯಲ್ಲಿ ತಗೊಂಡು ಈ ಥರ ನಿಮಗೆ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಸ್ ಪ್ರಾಬ್ಲಮ್ಸ್ ಎಲ್ಲ ಎಲ್ಲಿದೆ ಅಲ್ಲಿಗೆ ಜಸ್ಟ್ ಈಗ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಸ್ಕ್ರಬ್ ಮಾಡುವಾಗ ನೆಕ್ಕಿಗೆ ಕೂಡ ಮಾಡಬೇಕು, ಅಥವಾ ಫೇಶಿಯಲ್ ಮಾಡುವಾಗಲೇ ಆಗಲಿ, ಅಥವಾ ನೀವು ಫೇಸ್ ಪ್ಯಾಕ್ ಹಚ್ಕೊಳ್ಳುವಾಗ ಆಗಲಿ ಕೂಡ, ಆಗ ಕೂಡ ನೀವು ನೆಕ್ ಮತ್ತು ಫೇಸ್ ಎರಡೂ ಕೂಡ ಒಟ್ಟಿಗೆ ಮಾಡ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ಈ ಥರ ಕೈಯಲ್ಲಿ ಸ್ಕ್ರಬ್ ತಗೊಂಡು ಮೊದಲು ನಾನು ನನ್ನ ನೋಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾವಾಗಲೂ ಸ್ಕ್ರಬ್ ಮಾಡುವಾಗ ತುಂಬ ಹಾರ್ಶ್ ಆಗಿ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಗ್ರಾನ್ಯೂಲ್ಸ್ ಎಲ್ಲ ನಿಮ್ಮ ಸ್ಕಿನ್ನನ್ನು ಕೂಡ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ತುಂಬಾ ಸಾಫ್ಟಾಗಿ ಈ ಥರ ಮಸಾಜ್ ಮಾಡಬೇಕು. ಹಾಗೆ ಈ ಮಸಾಜನ್ನು ಒಂದು 2 ರಿಂದ 3 ನಿಮಿಷ ಮಾಡಿದರೆ ಸಾಕು, ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಹೋಗಬೇಡಿ. ಹಾಗೆ ಇಲ್ಲಿ ನಮ್ಮ ಕಣ್ಣು ಕೆಳಗಡೆ ತುಂಬ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು. ಸೊ ಇಲ್ಲಿ ನೀವು ಯಾವಾಗಲೂ ಸ್ಕ್ರಬ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಪೋರ್ಷನ್. ಹಾಗೆ ನೆಕ್ ಕೂಡ ಅಷ್ಟೇ, ಇದರ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಸ್ಕ್ರಬ್ ಮಾಡಿ. ನಿಮಗೆ ಸ್ಕ್ರಬ್ ಮಾಡ್ತಿರುವಾಗ ಸ್ವಲ್ಪ ಡ್ರೈ ಅಂತ ಅನಿಸಿದ್ರೆ ಸ್ವಲ್ಪ ನೀವು ಕೈಯನ್ನ ನೀರಿನಿಂದ ವೆಟ್ ಮಾಡಿಕೊಂಡು ಮತ್ತೆ ನೀವು ಈ ತರ ಮಸಾಜ್ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್, ಇವಾಗ 2 ನಿಮಿಷ ಆಗಿದೆ ಸ್ಕ್ರಬ್ ಮಾಡಿ. ಇವಾಗ ನೀವು ನಾರ್ಮಲ್ ವಾಟರ್ ಇಂದ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಫೇಸ್ ವಾಶ್ ಮಾಡಿದ ನಂತರ ಯಾವುದಾದ್ರೂ ತುಂಬ ಸಾಫ್ಟ್ ಟವಲಿಂದ
ನಿಮ್ಮ ಮುಖವನ್ನು ಈ ಥರ ಪ್ಯಾಟ್ ಡ್ರೈ ಮಾಡಿ. ಸೊ ಫ್ರೆಂಡ್ಸ್, ಈ ಸ್ಕ್ರಬ್ ನೀವು ವೀಕ್ಲಿ 1 ಅಥವಾ 2 ಸಲ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಹೋಗಬೇಡಿ. ಕಡಿಮೆಯಲ್ಲಿ 1 ಸಲ ಆದ್ರೂ ಮಾಡಿ. ಈ ಸ್ಕ್ರಬ್ ನೀವು ವೀಕ್ಲಿ ಮಾಡೋದ್ರಿಂದ ನಿಮಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಪ್ರಾಬ್ಲಮ್ಸ್ ಎಲ್ಲ ಬರೋದಿಲ್ಲ. ಹಾಗೆ ನಿಮ್ಮ ಮುಖ ಕೂಡ ಯಾವಾಗಲೂ ಗ್ಲೋ ಆಗಿ ಕಾಣ್ತದೆ. ಮುಖದಲ್ಲಿ ಯಾವಾಗಲೂ ತುಂಬ ಪಿಂಪಲ್ಸ್ ಎಲ್ಲ ಇರೋರು ಸ್ಕ್ರಬ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ನೀವು ಸ್ಕ್ರಬ್ ಮಾಡೋದ್ರಿಂದ ಆ ಗ್ರಾನ್ಯೂಲ್ಸ್ ಎಲ್ಲ ಪಿಂಪಲ್ಸ್ಗೆ ತಾಗಿ ಪಿಂಪಲ್ಸ್ ಕೂಡ ಡ್ಯಾಮೇಜ್ ಆಗಿ ನಿಮಗೆ ಪಿಂಪಲ್ಸ್ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆದ ನಂತರ ಬೇಕಿದ್ರೆ ನೀವು ಸ್ಕ್ರಬ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ಸ್ಕ್ರಬ್ ನಿಮಗೆ ಎವರಿದು ವಾಲ್ನಟ್ ಸ್ಕ್ರಬ್ ನಿಮಗೆ ಎಲ್ಲ ಸ್ಟೋರ್ಸಲ್ಲಿ ಕೂಡ ಸಿಗುತ್ತೆ, ಮೆಡಿಕಲಲ್ಲಿ ಸಿಗುತ್ತೆ. ಇದು ನಾನು ಯೂಸ್ ಮಾಡ್ತಿದ್ದು 50 ಗ್ರಾಮ್ಸ್ ಇದ್ದು. ಇದು ತುಂಬಾ ಟೈಮ್ ಬರುತ್ತೆ ನಿಮಗೆ. ಹಾಗೆ ಇದರದ್ದು ರೇಟ್ 65 ರುಪೀಸ್. ಇದರಲ್ಲಿ ಇದಕ್ಕಿಂತ ಸಣ್ಣದು ಕೂಡ ಬರ್ತದೆ, ಇದಕ್ಕಿಂತ ದೊಡ್ಡದು ಕೂಡ ಬರ್ತದೆ. ಹಾಗೆ ಇದರಲ್ಲಿ ಎಲ್ಲ ನೀವು ಹೇಗೆ ಯೂಸ್ ಮಾಡಬೇಕು, ಎಷ್ಟು ಟೈಮ್ ಯೂಸ್ ಮಾಡಬೇಕಂತ ಎಲ್ಲ ಇದರ ಹಿಂದೆ ಕೂಡ ನಿಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನೀವು ಅದನ್ನು ಕೂಡ ಫಾಲೋ ಮಾಡ್ಬೋದು. ಬೇರೆ ಬೇರೆ ಸ್ಕ್ರಬ್ ಕೂಡ ಬರ್ತದೆ, ನೀವು ಅದನ್ನು ಸಹ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಫೇಸ್ ಸ್ಕ್ರಬ್ ಅಂತೂ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಮ್ಮ ಮುಖ ಯಾವಾಗಲೂ ಕ್ಲಿಯರ್ ಆಗಿ ಗ್ಲೋವಿಂಗ್ ಆಗಿರೋದಕ್ಕೆ ನೀವು ವೀಕ್ಲಿ ಫೇಸ್ ಸ್ಕ್ರಬ್ ಮಾಡಿ. ಸೊ ಫ್ರೆಂಡ್ಸ್, ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಫೇಸಲ್ಲಿ ಕೂಡ ತುಂಬಾ ಪಿಂಪಲ್ಸ್ ಇದ್ದಿತ್ತು, ಪಿಂಪಲ್ ಮಾರ್ಕ್ಸ್ ಎಲ್ಲ ತುಂಬ ಇದ್ದಿತ್ತು. ಸೊ ಅದೆಲ್ಲ ಇವಾಗ ಕಡಿಮೆ ಆಗಿದೆ. ನಾನು ಅದಕ್ಕೆ ಯಾವ್ಯಾವ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡ್ತಿದ್ದೇನೆ ಅಂತ ನಾನು ಮುಂದಕ್ಕೆ ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ನಾನೇ ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ವ್ಲಾಗ್ಸ್. ಬಾಯ್.